ತ್ರಿವಿಧ ದಾಸೋಹಿಗಳು, ಕರ್ಮಯೋಗಿ, ನಡೆದಾಡುವ ದೇವರು, ಪರಮಪೂಜ್ಯ ಪದ್ಮಭೂಷಣ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳು ಬದುಕಿನ ಬಗ್ಗೆ ಮತ್ತು ನೆಮ್ಮದಿಯ ಜೀವನದ ಬಗ್ಗೆ ಕೆಲವು ನುಡಿಮುತ್ತುಗಳನ್ನು ಹೇಳಿದ್ದಾರೆ. ಇಂತಹ ನುಡಿಮುತ್ತುಗಳನ್ನು ತಿಳಿದುಕೊಳ್ಳೋಣ. ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಬಯಸಿದ್ದೆಲ್ಲವೂ ಸಿಗುವಂತಿದ್ದರೆ ಬಯಕೆಗಳಿಗೆ ಬೆಲೆ ಇರುತ್ತಿರಲಿಲ್ಲ. ಅನಿಸಿದ್ದೆಲ್ಲ ಹೇಳುವಂತಿದ್ದರೆ ಮೌನಕ್ಕೆ ಅರ್ಥ ಇರುತ್ತಿರಲಿಲ್ಲ. ಯಾರು ಸಮಯವಾಗಿ ಗೌರವಿಸುತ್ತಾರೋ ಮುಂದೊಂದು ದಿನ ಅವರನ್ನು ಇಡೀ ಜಗತ್ತು ಗೌರವಿಸುವಂತೆ ಮಾಡುತ್ತದೆ. ಪ್ರಪಂಚವನ್ನೇ ಮುಳುಗಿಸಬಲ್ಲೆ ಎಂದು ಸಾಗರ ಮೆರೆಯುತ್ತಲಿತ್ತು. ಆದರೆ ಒಂದು ಹನಿ ಎಣ್ಣೆ ಸಾಗರದಲ್ಲಿ ತೇಲಾಡುವುದನ್ನು ನೋಡಿ ನಾಚಿಕೆಯಿಂದ ಸಾಗರ ಮೌನವಾಯಿತು. ದೇಹಕ್ಕೆ ಹಸಿವಾದರೆ ಪ್ರಸಾದದ ಅಗತ್ಯ ಉಂಟು. ಹಾಗೆಯೇ ಮನಸ್ಸಿನ ಹಸಿವಿಗೆ ಪ್ರಾರ್ಥನೆಯ ಅಗತ್ಯ ಉಂಟು. ಪ್ರಸಾದದ ಸೇವನೆಯಲ್ಲೂ ಪ್ರಾರ್ಥನೆಯಲ್ಲೂ ಏಕಾಗ್ರತೆಯ ಅತ್ಯವಶ್ಯಕವಾಗಿದೆ. ನೆನಪಿಟ್ಟುಕೋ. ಚಿಂತೆ ಬಿಡು. ನಿನ್ನ ಕಾಯಕ ನೀನು ಮಾಡುತ್ತಾ ಹೋಗು. ದೇವರು ನಿನ್ನ ಹಿಂದೆ ಬರುತ್ತಾನೆ. ಸಂದೇಹ ಬೇಡ. ಸಾತ್ವಿಕರಿಗೆ ನಿಲುಕದ ನಿಧಿಯಿಲ್ಲ. ಸರಳ ಜೀವಿಗೆ ಎಂದಿಗೂ ಸೋಲಿಲ್ಲ. ಒಳ್ಳೆಯವರ ಜೊತೆ ಒಳ್ಳೆಯವರಾಗಿ ಇರಿ. ಕೆಟ್ಟವರ ಜೊತೆ ಯಾವಾಗಲೂ ಕೆಟ್ಟವರಾಗಿ ಇರಬೇಡಿ. ವಜ್ರವನ್ನು ವಜ್ರದಿಂದಲೇ ಕತ್ತರಿಸಬಹುದು, ಆದರೆ ಕೆಸರನ್ನು ಕೆಸರಿನಿಂದ ತೊಳೆಯಲಾಗುವುದಿಲ್ಲ. ಒಂದು ಅಗುಳು ಅನ್ನದ ಹಿಂದೆ ಸಾವಿರಾರು ಜನರ ಪರಿಶ್ರಮವಿದೆ. ಆದ್ದರಿಂದ ಪ್ರಸಾದ ಸೇವಿಸುವಾಗ ವ್ಯರ್ಥ ಮಾಡುವುದು ಶ್ರೇಯಸ್ಕರವಲ್ಲ. ಅನ್ನವೇ ಬ್ರಹ್ಮ ಎಂಬುದನ್ನು ನೆನಪಿಟ್ಟುಕೊಳ್ಳಿ. ನೀವು ಸಮಸ್ಯೆಯಿಂದ ಹೊರಬರಬೇಕಾದರೆ ಮೊದಲು ನಿಮ್ಮ ಮನಸ್ಸು ಜಾಗೃತವಾಗಬೇಕು. ಕರ್ತನೆಂಬ ಅಹಂಕಾರವನ್ನು ಬಿಡು. ಕಿಂಕರನೆಂಬ ಭಾವವನ್ನು ಬೆಳೆಸಿಕೋ. ಸಮಾಜ ಪರಿಶುದ್ಧವಾಗಬೇಕಾದರೆ ಮೊದಲು ಜನನಾಯಕರು ನೀತಿವಂತರಾಗಬೇಕು. ನಮ್ಮ ಪೂರ್ವಿಕರಿಗೆ ಮಾನವೀಯತೆಯೇ ಜೀವನವಾಗಿತ್ತು. ತಮಗಾಗಿ ದುಡಿದ ಎತ್ತು ಹೋರಿ ಹಸುಗಳ ಸತ್ತಾಗ ಸಮಾಧಿ ಮಾಡುತ್ತಿದ್ದರೆ ಹೊರತು ಕಟುಕರಿಗೆ ಮಾಡುತ್ತಿರಲಿಲ್ಲ. ಅದಕ್ಕೆ ನಿನ್ನಲ್ಲಿ ಮಾನವೀಯತೆಯನ್ನು ಬೆಳೆಸಿಕೋ. ನಮ್ಮ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಮಸ್ತೆ.